ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಅಂಡ್ ಸುಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ ಅಂಡ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೇನೆ ಅಶ್ವಿನಿ ಹೇರ್ ಆಯಿಲ್. ಎಸ್ ವೀಕ್ಷಕರೇ, ಇವತ್ತು ಇಂದಿನ ಎಪಿಸೋಡಲ್ಲಿ ಒಂದು ಬ್ಯೂಟಿಫುಲ್ ರೆಸಿಪಿನ, ಟೇಸ್ಟಿ ರೆಸಿಪಿನ ನಮಗೋಸ್ಕರ ತಯಾರಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನಮ್ಮ ಗೆಸ್ಟ್ ಬಬಿತಾ ಡಿಸೋಜಾ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೇನೆ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ದುಬೈಲಿ ವರ್ಕ್ ಮಾಡ್ತಾ ಇದ್ದೆ ಆಸ್ ಕಮರ್ಷಿಯಲ್ ಟೀಮ್ ಲೀಡರ್. ಈಗ ಸದ್ಯಕ್ಕೆ ಮನೆಯಲ್ಲಿದ್ದೇನೆ, ನಾವೆಲ್ಲರೂ ಇಲ್ಲಿ ಶಿಫ್ಟ್ ಆಗಿದ್ದೇವೆ. ಅದೇ ಫೀಲ್ಡ್ ಅಲ್ಲಿ ಆಪ್ಷನ್ಸ್ ಇದ್ರೆ ಡೆಫಿನೆಟ್ಲಿ ವರ್ಕ್ ಮಾಡ್ತೀನಿ. ಓಕೆ, ಸೊ ಏನಾರ ಅಂತ ಹೇಳ್ಬೋದು. ಸೊ ಈಗ ರೆಸಿಪಿ ದುಬೈದ್ ಹೇಳ್ಕೊಡ್ತಿದ್ದೀರಾ, ಇಂಡಿಯನ್ ರೆಸಿಪಿನ? ರೆಸಿಪಿ ನಮ್ದು ನಾರ್ಮಲ್ ಇಂಡಿಯನ್ ರೆಸಿಪಿ. ಸೊ ಡೈರೆಕ್ಟ್ ಟು ಕಿಚನ್ ರೂಮ್ ಹೋಗೋಣ? ಎಸ್ ಮ್ಯಾಮ್. ಸೊ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದೀರಾ, ಸೊ ಯಾವ ರೆಸಿಪಿನ ಹೇಳ್ಕೊಡ್ತಿದ್ದೀರಾ ನನಗೆ? ಮೊದಲಿಗೆ ನಾನು ಸೆಸ್ಮೆ ಚಿಕನ್ ಮಾಡ್ತಿದ್ದೇನೆ. ಸೆಸ್ಮೆ ಚಿಕನ್, ಓಕೆ. ಸೊ ಸೆಸ್ಮೆ ಚಿಕನ್ಗೆ ಫಸ್ಟ್ ಆಫ್ ಆಲ್ ಏನ್ ಬೇಕೀಗ? ಫಸ್ಟ್ ನಾವು ಚಿಕನ್ ಅನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು 20 ಮಿನಿಟ್ಸ್. ಆಮೇಲೆ ಉಳಿದ ಮಸಾಲ ರೆಡಿ ಮಾಡಬೇಕು. ಸೊ ನಾವು ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡೋಣ. ಓಕೆ, ಯಾ. ಸ್ಪೂನ್ ಕೊಡ್ತೀರಾ? 1 ಬೌಲ್ ಅಷ್ಟು ಚಿಕನ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದು ಸ್ಟ್ರಿಪ್ಸ್ ಆಗಿ ಕಟ್ ಮಾಡಿದ್ದೇನೆ. ಸೊ ಸ್ವಲ್ಪ ಡಿಫ್ರೆಂಟ್, ಯಾವಾಗಲೂ ನಾವು ಸ್ಕ್ವೇರ್ ಮಾಡ್ತೇವಲ್ಲ, ಸೊ ಇದು ಸ್ವಲ್ಪ ಸ್ಟ್ರಿಪ್ಸ್ ಆಗಿ ಕಟ್ ಮಾಡಿದ್ದೇನೆ. ಹೌದು. ಸಾಲ್ಟ್, ಪೆಪ್ಪರ್ ಪೌಡರ್. ಇದು ಅರುಣಾ ಮಸಾಲಾದವ್ರದ್ದು ಪೆಪ್ಪರ್ ಪೌಡರ್. ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಟೇಸ್ಟ್ ಬಗ್ಗೆ ಎರಡು ಮಾತೇ ಇಲ್ಲ. ಸೊ ನಿಮ್ಮ ಕಿಚನಲ್ಲೂ ಇದೇ ಯೂಸ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಟರ್ಮರಿಕ್ ಪೌಡರ್ ಅಂಡ್ ಚಿಲ್ಲಿ ಪೌಡರ್. ಟರ್ಮರಿಕ್ ಪೌಡರ್ ಆ್ಯಂಡ್ ಚಿಲ್ಲಿ ಪೌಡರ್. ಎಸ್, ನಮಗೆ ಎಷ್ಟು ಖಾರ ಬೇಕು ಅಷ್ಟೇ ಹಾಕಿದ್ರೆ ಆಯಿತು. ಸ್ವಲ್ಪ ಮತ್ತೆ ಸೋಯಾ ಸಾಸ್ 1 ಸ್ಪೂನ್. ಸೊ ಖಾರಕ್ಕೆ ಚಿಲ್ಲಿ ಪೌಡರ್ ಅಲ್ಲೇ ಖಾರ ಬರಬೇಕು, ಬೇರೆ ಏನು ಖಾರ? ಇದು ಮ್ಯಾರಿನೇಷನ್ಗೆ ಮಾತ್ರ. ಮತ್ತೆ ನಾವು ಅಲ್ಲಿ ಕ್ಯಾಪ್ಸಿಕಮ್ ಮತ್ತೆ ಚಿಲ್ಲಿ, ಗ್ರೀನ್ ಚಿಲ್ಲಿ ಹಾಕಿದ್ದೇವೆ. ಇದಕ್ಕೆ ನಾವು ಕಾರ್ನ್ ಫ್ಲೋರ್ ಕೂಡ ಹಾಕ್ಬಹುದು ಸ್ವಲ್ಪ. ಹೌದು, ಬಟ್ ನಾನು ಹಾಕ್ಲಿಲ್ಲ, ಹೀಗೇನೆ ಮಾಡ್ತಿದ್ದೇನೆ. ಇದೊಂದು 10 ಮಿನಿಟ್ಸ್ ಆರ್ 15 ಮಿನಿಟ್ಸ್ ಇಟ್ಕೊಳ್ಬೇಕು ಮ್ಯಾರಿನೇಷನ್ಗೆ. ಸೊ ಇದು 10 ಮಿನಿಟ್ಸ್ ಇಡುವಾಗ ನಾವು ಬೇರೆ ರೆಡಿ ಮಾಡ್ಕೋತೀವ ಈಗ? ಏನು ಮಾಡ್ಬೇಕೀಗ? ಫಸ್ಟಿಗೆ ನಾವು ಇದು ತವ ಬೇಕಾ? ಎಸ್, ಆಯಿಲ್ ಬೇಕಾ ಈಗ? ಆಯಿಲ್ ಕೊಡಿ. ಹೌದು, ನಮ್ಮ ಕಿಚನಲ್ಲಿ ಯಾವಾಗಲೂ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವಿತ್ ವಿಟಮಿನ್ ಎ. ಸಾಕಾ? ಸ್ವಲ್ಪ ಆಯಿಲ್ ಬಾಯ್ಲ್ ಆಗಬೇಕಲ್ವಾ? ಸ್ವಲ್ಪ ಬಿಸಿ ಆಗಬೇಕು. ಯಾ. ಮ್ಯಾಮ್, ದುಬೈಯಿಂದ ಬಂದಿರೋದು ಅಂತ ಹೇಳಿದ್ರಲ್ವಾ, ಎಷ್ಟು ಟೈಮ್ ಆಯ್ತು ಈಗ ಬಂದು? 1 ಇಯರ್ ಆಯಿತು. ಸೊ ಹೇಗಿದೆ ಅಲ್ಲಿದ್ದು ಲೈಫ್ ಸ್ಟೈಲ್, ಇಲ್ಲಿದ್ದು ಲೈಫ್ ಸ್ಟೈಲ್? ನಾವು ಅಲ್ಲಿದ್ದಾಗ ಕಂಪ್ಲೀಟ್ ಬಿಸಿ, ಅಂದ್ರೆ ಕೆಲಸಕ್ಕೆ ಹೋಗ್ತಿದ್ವಿ, ಮಕ್ಕಳು, ಮನೆ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಇಲ್ಲಿ ಅಂತ ಹೇಳಿದ್ರೆ ಈಗ ಸ್ವಲ್ಪ ಫ್ರೀ, ಮಕ್ಕಳ ಜೊತೆ ಟೈಮ್. ಈಗ ಫಸ್ಟ್ ನಾನು 1 ಸ್ಪೂನ್ ಗಾರ್ಲಿಕ್ ಹಾಕ್ತಿದ್ದೇನೆ. ಓಕೆ. ಶುಂಠಿ 1 ಸ್ಪೂನ್. ತುಂಬಾನೇ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀರಾ? ಹೌದು, ಅಂದ್ರೆ ಚಿಕ್ಕದಾಗಿ ಚಾಪ್ ಮಾಡಿದ್ರೇನೆ ಅದಕ್ಕೆ ಸ್ವಲ್ಪ ಟೇಸ್ಟ್ ಬರುತ್ತೆ. ಹೌದು. ಇದು ಆಗುವಾಗ ನಾವು ಡೀಪ್ ಫ್ರೈಗೆ ಆಯಿಲ್ ಇಟ್ಕೊಳ್ಳೋಣ. ಓಕೆ, ಫೈನ್.
ಎಷ್ಟು ಆಯಿಲ್ ಬೇಕು ಮ್ಯಾಮ್ ಇದಕ್ಕೆ? ಸ್ವಲ್ಪ ಹಾಕಿ. ಓಕೆ, ಅನಿಯನ್ಸ್ ಹಾಕ್ತಾ ಇದ್ದೇನೆ. ಓಕೆ, ಇದು ಒಂದು ಅನಿಯನ್ ತಗೊಂಡಿದ್ದೇನೆ ನಾನು. ಒಂದು ಆನಿಯನ್ ಕಂಪ್ಲೀಟ್ ತಗೊಂಡಿದ್ದೀರಾ? ಹೌದು, ಒಂದು ಫುಲ್ ಅನಿಯನ್. ಸೊ ಚಿಕನ್ ಎಷ್ಟು ತಗೊಂಡಿದ್ದೀರಾ ನೀವು? ಚಿಕನ್ ಒಂದು ಬೌಲ್ನಷ್ಟು ತಗೊಂಡಿದ್ದೇನೆ. ಒಂದು ಬೌಲ್ನಷ್ಟು ಚಿಕನ್ಗೆ ಒಂದು ಆನಿಯನ್. ಆನಿಯನ್ ಸಾಕು. ಓಕೆ, ಅದು ಡಿಪೆಂಡ್ಸ್. ಮತ್ತೆ ನಿಮ್ಗೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಕ್ರಂಚ್ ಬರಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಬಹುದು. ಕೆಲವರಿಗೆ ಜಾಸ್ತಿ ಆನಿಯನ್ ಹಾಕಿದ್ರೆ ಇಷ್ಟ ಆಗುತ್ತೆ. ಹೌದು, ಕರೆಕ್ಟ್. ಆಯಿಲ್ ಸಾಕಾಗುತ್ತಾ ಮ್ಯಾಮ್? ಸಾಕು. ಓಕೆ, ಒಂದು ಚಿಲ್ಲಿ, ಗ್ರೀನ್ ಚಿಲ್ಲಿ ಹಾಕಿದ್ದೇನೆ. ಅಂದ್ರೆ ನಾವು ಮತ್ತೆ ಪೆಪ್ಪರ್ ಪೌಡರ್ ಹಾಕ್ತೇವೆ, ಸೊ ನಾನು ಜಾಸ್ತಿ ಗ್ರೀನ್ ಚಿಲ್ಲಿ ತಕೊಳ್ಳಿಲ್ಲ. ಓಕೆ, ಸೊ ಪೆಪ್ಪರ್ ಪೌಡರ್ ಅಲ್ಲಿ ಖಾರ ಮ್ಯಾನೇಜ್ ಮಾಡ್ತೀನಿ. ಕ್ಯಾಪ್ಸಿಕಮ್ ಒಂದು ಅರ್ಧ ಬೌಲಿನಷ್ಟು ಸಾಕು, ಅಂದ್ರೆ ಒಂದು ಅರ್ಧ ಕ್ಯಾಪ್ಸಿಕಮ್ ಸಾಕು. ಸೊ ನೀವು ನಾನ್ ವೆಜ್ ಸ್ಪೆಷಲಿಸ್ಟಾ ವೆಜ್ ಸ್ಪೆಷಲಿಸ್ಟಾ? ಇಲ್ಲ, ಎರಡೂ ಮಾಡ್ತೇನೆ. ಎರಡೂ ಮಾಡ್ತೀರಾ? ಸೊ ನಾನ್ ವೆಜ್ ಜಾಸ್ತಿ ಮಾಡ್ತೀರಾ? ನಾನ್ ವೆಜ್ ಜಾಸ್ತಿ ಮಾಡ್ತೇವೆ. ಮನೇಲಿ ಮಕ್ಕಳೆಲ್ಲ ಇದ್ದಾರಾ? ಹೌದು, ಎಲ್ರಿಗೂ ನಾನ್ ವೆಜ್ ಇಷ್ಟ. ಹೌದು. ವೆಜ್ ಅಂದ್ರೆ ನಾನ್ ವೆಜ್ ಕೂಡ ವೆಜ್ ಎರಡೂ ಮಾಡ್ತೇವೆ. ಬಟ್ ಎರಡನ್ನೂ ಕೂಡ ಮಕ್ಕಳಿಗೆ ಬಿಕಾಸ್ ಎರಡು ನ್ಯೂಟ್ರಿಯನ್ಸ್ ಬೇಕಾಗುತ್ತೆ ಅಲ್ವಾ? ಈಗ ಸಾಸ್ ಹಾಕ್ತೇನೆ ನಾನು. ಒಂದು ಸ್ಪೂನ್ ಸೋಯಾ ಸಾಸ್. ಇದಾಗ ಕೂಡ ಸಾಸ್ ಅದೇ ಹಾಕಿದ್ವಲ್ಲ, ಸೋಯಾ ಸಾಸ್. ಹೌದು, ಅದಕ್ಕೆ ಸ್ವಲ್ಪ ಹಾಕಿದ್ದೇವೆ. ಇದಕ್ಕೆ ನಾನು ಒಂದು ಸ್ಪೂನ್ ಹಾಕ್ತೇನೆ. ಒಂದು ಸ್ಪೂನ್ ಚಿಲ್ಲಿ ಸಾಸ್. ಚಿಲ್ಲಿ ಸಾಸ್, ಹೌದು. ಆಮೇಲೆ ಒಂದು ಸ್ಪೂನ್ ಟೊಮ್ಯಾಟೊ ಸಾಸ್. ಈಗಲೂ ಜಾಬ್ಗೆ ಹೋಗ್ತಿದ್ದೀರಾ ಅಥವಾ? ಇಲ್ಲ, ಇಲ್ಲ, ಸದ್ಯಕ್ಕೆ ಮನೇಲಿದ್ದೇನೆ. ಓಕೆ. ಸೊ ಮನೇಲಿ ಇರ್ಬೇಕಾದ್ರೆ ಹೀಗೆ ಟ್ರೈ ಮಾಡ್ತಾ ಹೊಸ ರೆಸಿಪಿ ಟ್ರೈ ಮಾಡ್ತೀರಾ? ಎಕ್ಸ್ಪೆರಿಮೆಂಟ್ ಮಾಡ್ತೀರಾ? ತುಂಬಾ ಟ್ರೈ ಮಾಡಿದ್ದೇನೆ. ಇದು ಎಕ್ಸ್ಪೆರಿಮೆಂಟೆಡ್ ರೆಸಿಪಿ ಅಥವಾ ಅಮ್ಮ ಹೇಳ್ಕೊಟ್ಟಿದ್ದ? ಎಕ್ಸ್ಪೆರಿಮೆಂಟೆಡ್, ಬಟ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿ ಮಾಡ್ತಾ ಇದ್ದೇನೆ. ಚಿಕನ್ ಹಾಕೋಣ ಅಲ್ಲಿ. ಓಕೆ, ಸೊ ಆಯಿಲ್ ಬಿಸಿ ಆಗಿದೆ, ಈಗ ಚಿಕನ್ ಹಾಕೋತಾ ಇದ್ದೀರಾ. ಚಿಕನ್ ಇದರಲ್ಲೇ ಕ್ರಂಚಿ ಕ್ರಂಚಿ ಆಗ್ಬೇಕಾ ಈಗ? ಹೌದು. ಓಕೆ, ಇದು ಸಾಸ್ ಒಳ್ಳೆ ಅದನ್ನ ಅಬ್ಸಾರ್ಬ್ ಮಾಡಬೇಕು, ಹೀರ್ಕೋಬೇಕು. ಓಕೆ, ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿ. ಹೆಚ್ಚಾಗಿ ಇಂಥ ಐಟಮ್ಸ್ಗೆಲ್ಲ ಸಾಸ್ ಮೇನ್ ಆಗುತ್ತಲ್ಲ, ಸೊ ಸಾಸ್ ಇಲ್ಲಾಂದ್ರೆ ಟೇಸ್ಟೇ ಬರಲ್ಲ. ಹೌದು, ಕರೆಕ್ಟ್. ಚಿಕನ್ ಅಲ್ಲಿ ಯಾವ ಐಟಮ್ ನಿಮ್ದು ಸ್ಪೆಷಲ್ ಐಟಮ್ ಅಂದ್ರೆ ಇದೇನಾ? ಇಲ್ಲ, ಚಿಕನ್ ನಾವು ಸುಕ್ಕ ಮಾಡ್ತೇವೆ, ಗ್ರೇವಿ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಗ್ರೇವಿ ಮಾಡ್ತೇವೆ. ಸುಕ್ಕದಲ್ಲಿ ಕೂಡ ನಮ್ದು ಶೆಟ್ಟಿ ಸ್ಟೈಲ್ ಅಲ್ಲಿ ಮಾಡ್ತೇವೆ. ಸ್ಟೈಲ್ ಇರುತ್ತೆ. ಹೌದು, ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಮಾಡ್ತೇವೆ. ಸೊ ಇದೆಲ್ಲ ಬೇರೆ ಬೇರೆ ರೆಸಿಪಿ ಕಲಿಬೇಕಾದ್ರೆ ಯೂಟ್ಯೂಬ್ ರೆಫರ್ ಮಾಡ್ತೀರಾ? ಯೂಟ್ಯೂಬ್ ರೆಫರ್ ಮಾಡ್ತೇವೆ, ನಮ್ಮ ಟಿವಿ ರೆಫರ್ ಮಾಡ್ತೀರಾ? ಯಾ, ಎಕ್ಸೆಪ್ಟ್ ಕುಕಿಂಗ್ ಏನಾದ್ರು ಸ್ಪೆಷಲ್ ಹಾಬಿ ಇದೆಯಾ ಮ್ಯಾಮ್ ನಿಮ್ದು? ಆಂಕರಿಂಗ್ ಮಾಡ್ತೇನೆ. ಕಂಪನಿ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಸ್ಟಾರ್ಟ್ ಮಾಡಿದ್ದೇನೆ. ಮೊದಲು ಮಾಡ್ತಿದ್ದೆ, ಬಟ್ ಈಗ ಸ್ವಲ್ಪ ಕಟ್ ಆಯ್ತು ದುಬೈಯಲ್ಲಿ ಇದ್ರಿಂದ. ಕೊಂಕಣಿ ಲ್ಯಾಂಗ್ವೇಜ್ ಅಲ್ಲಿ ಮಾತ್ರ? ಕೊಂಕಣಿ, ಕನ್ನಡ ಮಾಡ್ತೇನೆ, ಪ್ರೋಗ್ರಾಮ್ಸ್ ಏನಾದ್ರು ಇದ್ರೆ. ಓಕೆ, ಮತ್ತೆ ಮಕ್ಕಳ ಜೊತೆ ಟೈಮ್ ಪಾಸ್. ಓಕೆ, ಇದಾಯ್ತು. ಇದನ್ನ ಚಿಕನ್ ಬದಲು ವೆಜ್ ಮಾಡೋದಾದ್ರೆ ಸೋಯಾದಲ್ಲೂ ಮಾಡಬಹುದು. ಹೌದು, ಬಂದ್ ಮಾಡಿ. ಈಗ ಇದಕ್ಕೆ ಮಿಕ್ಸ್ ಮಾಡ್ತಿದ್ದಾನೆ ಚಿಕನ್ ಅನ್ನು. ಇದು ಒಳ್ಳೆ ಮಿಕ್ಸ್ ಆಗ್ಬೇಕು, ಅಂದ್ರೆ ಇದ್ದ ಮಸಾಲ ಎಲ್ಲ ಎಳ್ಕೊಳ್ಬೇಕು. ಸೊ ಚಿಕನ್ ಈಗ ಇದರಲ್ಲಿ ಬೇಯೋ ಹಾಗಿಲ್ಲ, ಕಂಪ್ಲೀಟ್ ಇದರಲ್ಲಿ ಬೆಂದಿದೆ. ಹೌದು, ಆಲ್ಮೋಸ್ಟ್ ಬೆಂದಿದೆ. ನಾನು ಉಪ್ಪು ಹಾಕಿಲ್ಲ ಅಂತ, ಆಲ್ರೆಡಿ ನಾನು ಇದಕ್ಕೆ ಉಪ್ಪು ಹಾಕಿದ್ದೇನೆ. ಪ್ಲಸ್ ಸೋಯಾ ಸಾಸ್ ಅಲ್ಲಿ ಆಲ್ರೆಡಿ ಉಪ್ಪು ಇದೆ, ಸೊ ಅದು ಟೇಸ್ಟ್ ಮಾಡಿ ನೋಡಿ ಉಪ್ಪು ಹಾಕಿದ್ರೆ. ನಾನೀಗ ಸೆಸ್ಮೆ ಸೀಡ್ಸ್ ಹಾಕಬೇಕು, ಸೊ ಫ್ರೈ ಮಾಡ್ಲಿಕ್ಕೆ ಒಂದು ತವಾ. ಸೆಸ್ಮೆ ಸೀಡ್ಸ್ ನಾವು ಲಾಸ್ಟ್ ಹಾಕಬೇಕು, ಅದು ಕ್ರಂಚಿನೆಸ್ ಸಿಗ್ತದೆ ಚಿಕನ್ಗೆ. ಸೊ ಇಲ್ಲಿ ಸೆಸಮೆ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ? ಹೌದು, ಬಿಕಾಸ್ ಸೆಸಮೆ ಚಿಕನ್ ಅಂತ ಹೇಳಿದ್ರಿ ನೀವು. ಒಂದು 2 ಸ್ಪೂನ್ ಅಷ್ಟು ತಗೊಂಡಿದ್ದೇನೆ. ಓಕೆ, ಇದಕ್ಕೆ ನಾನು ಸ್ಪ್ರಿಂಗ್ ಆನಿಯನ್ ಲಾಸ್ಟಿಗೆ ಹಾಕ್ತೇನೆ. ಹೀಗೆ ಸ್ಪ್ರಿಂಗ್ ಆನಿಯನ್ ಅಲ್ವಾ? ಸ್ಪ್ರಿಂಗ್ ಆನಿಯನ್ ಇದ್ದು ಸ್ಪೆಷಾಲಿಟಿ ಏನು ಮ್ಯಾಮ್?
ಅದು ಲಾಸ್ಟಿಗೆ ಫ್ಲೇವರ್ ಕೊಡ್ತದೆ, ಕ್ರಂಚಿನೆಸ್ ಕೊಡ್ತದೆ. ಆಮೇಲೆ ಅದು ಡಿಫ್ರೆಂಟ್ ಫ್ಲೇವರ್ ಕೊಡ್ತದೆ. ನಮ್ಮ ನಾರ್ಮಲ್ ಆನಿಯನ್ ಲಾಸ್ಟ್ ಹಾಕೋದು. ಓಕೆ. ಸೊ ಗಾರ್ನಿಶಿಂಗ್ ಅಂತ ಅಲ್ಲ, ಬಟ್ ಟೇಸ್ಟ್ ಇದೆ ಅದರಲ್ಲಿ. ಟೇಸ್ಟ್ ಕೂಡ ಗಾರ್ನಿಶ್ ಕೂಡ ಸಾಕಾಗುತ್ತಾ? ಲಾಸ್ಟಿಗೆ ಮೇಲಿಂದ ಹಾಕಿದ್ರೆ ಆಯ್ತು. ಒಂದು ಲೆಮನ್ ಸ್ಕ್ವೀಸ್ ಲಾಸ್ಟಿಗೆ. ಓಕೆ ಓಕೆ. ಸರ್ವಿಂಗ್ ಬೌಲ್ಗೆ ಓಕೆ. ಸ್ವಲ್ಪ ಬೇಕಾದ್ರೆ ಗಾರ್ನಿಶಿಂಗಿಗೆ ಹಾಕ್ಬೋದು. ಸೆಸ್ಮೆ ಚಿಕನ್ ಟೇಸ್ಟ್ಗೆ ರೆಡಿ ಆಗಿದೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೆಸಮೆ ಚಿಕನ್ ರೆಡಿ ಆಗಿದೆ, ಬಿಸಿ ಬಿಸಿ ಆಗಿದೆ, ಹಾಗೇನೆ ಅರೋಮಾ ಕೂಡ ಬರ್ತಾ ಇದೆ. ಇದು ಸ್ವಲ್ಪ ತಣ್ಣಗಾಗ್ಲಿ, ಅಷ್ಟರವರೆಗೆ ಇದನ್ನು ಮಾಡೋದು ಹೇಗೆ ಅಂತ ರೆಸಿಪಿ ನೋಡ್ಕೊಂಡು ಬನ್ನಿ. ಸೆಸಮೆ ಚಿಕನ್ ತಯಾರಿಸುವ ವಿಧಾನ. ಮೊದಲು ಅರ್ಧ ಕೆಜಿ ಕೋಳಿ ಮಾಂಸಕ್ಕೆ ಉಪ್ಪು, ಅರುಣ ಕರಿಮೆಣಸು ಪುಡಿ, ಅರಶಿನ ಪುಡಿ ಹಾಗೂ ಮೆಣಸಿನ ಪುಡಿ, 1 ಚಮಚದಷ್ಟು ಸೋಯಾ ಸಾಸ್ ಹಾಕಿ ಮ್ಯಾರಿನೇಟ್ ಮಾಡಿಟ್ಟುಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಶುಂಠಿ, ಬೆಳ್ಳುಳ್ಳಿಯನ್ನು ಹುರಿದು ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕ್ಯಾಪ್ಸಿಕಮ್ ಅನ್ನು ಹುರಿಯಿರಿ. ಆನಂತರ 1 ಚಮಚ ಸೋಯಾ ಸಾಸ್, 1 ಚಮಚದಷ್ಟು ಚಿಲ್ಲಿ ಸಾಸ್, 1 ಚಮಚ ಟೊಮ್ಯಾಟೊ ಸಾಸ್ ಹಾಕಿ ಹುರಿದು ಕರಿದ ಕೋಳಿ ಮಾಂಸವನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಹುರಿದ ಬಿಳಿ ಎಳ್ಳು, ಈರುಳ್ಳಿ ದಂಟು, ನಿಂಬೆ ರಸ ಹಾಕಿ ಸರ್ವ್ ಮಾಡಿ. ಈಗ ರುಚಿಕರ ಸೆಸಮೆ ಚಿಕನ್ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ರೆಸಿಪಿ ನೋಡ್ಕೊಂಡು ಬಂದ್ರಲ್ವಾ? ಟೇಸ್ಟ್ ನೋಡೋಕ್ಕಂತೂ ನಾನು ಕಾಯ್ತಾ ಇದ್ದೀನಿ. ಆದರೆ ಇದಿನ್ನೂ ತಣ್ಣಗಾಗಲಿಲ್ಲ, ಸ್ವಲ್ಪ ತಣ್ಣಗಾಗಲಿ. ಅಷ್ಟರವರೆಗೆ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾರ್, ಹಾಗೇನೆ ಅಶ್ವಿನಿ ಹೇರ್ ಆಯಿಲ್. ಎಸ್ ಮ್ಯಾಮ್, ಒಂದು ರೆಸಿಪಿ ಆಯ್ತು ಈಗ, ಸೆಸಮೆ ಚಿಕನ್. ಸೊ ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ಕೊಡ್ತಿದ್ದೀರಾ ನಮ್ಗೆ? ನೆಕ್ಸ್ಟ್ ಒಂದು ಜ್ಯೂಸ್ ಮಾಡ್ತಿದ್ದೇನೆ. ಜ್ಯೂಸ್ ಮಾಡ್ತಿದ್ದೀರಾ? ರಿಫ್ರೆಶಿಂಗ್ ಜ್ಯೂಸ್ ಅಂತ. ರಿಫ್ರೆಶಿಂಗ್ ಜ್ಯೂಸ್. ಸೊ ಸ್ಟಾರ್ಟಿಂಗ್ ಏನ್ ಬೇಕೀಗ? ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿಯಲ್ಲಿ ಸ್ವಲ್ಪ ಓಕೆ, ಮಿಕ್ಸಿಯಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡೋಣ. ಓಕೆ. ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀರಾ ಇದಕ್ಕೆ? ಇದಕ್ಕೆ ಪುದೀನ ಹಾಕ್ತಿದ್ದೇನೆ. ಓಕೆ. ಇದೆಲ್ಲ ನಮಗೆ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಹಾಕಿದ್ರೆ ಆಯ್ತು. ನಾನೊಂದು ಮುಷ್ಟಿಯಷ್ಟು ಪುದೀನ ಹಾಕ್ತಿದ್ದೇನೆ. ಓಕೆ, ಒಂದು ಮುಷ್ಟಿಯಷ್ಟು ಪುದೀನ. ಓಕೆ. ಲೆಮನ್ ಸ್ಕ್ವೀಸ್ ಮಾಡಿ. ಓಕೆ. 1 ಲೆಮನ್ ತಗೊಂಡಿದ್ದೇನೆ ನಾನು. ಮಿಕ್ಸಿಗೆ ಹಾಕುದು. ಲೆಮನ್ ಲಾಸ್ಟ್ಗೆ ನೀವು ಹಾಕ್ತಿಲ್ಲ, ಬದಲಾಗಿ ಮಿಕ್ಸಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸಿಯಲ್ಲೇ ಬ್ಲೆಂಡ್ ಮಾಡೋದು. ಓಕೆ. ನೆಕ್ಸ್ಟ್ ಪೆಪ್ಪರ್ ಕಾರ್ನ್ಸ್. ಓಕೆ. ಸ್ವಲ್ಪ ಒಂದು 7 to 8. 7 to 8. ಹೌದು. ಆಮೇಲೆ ಒಂದು ಜಿಂಜರ್ 1 ಸ್ಪೂನಿನಷ್ಟು. ಮತ್ತೆ ಶುಗರ್ ಸ್ಪೂನ್ ಕೊಡ್ತೀರಾ? ಓಕೆ. ಕೆಲವರಿಗೆ ಜಾಸ್ತಿ ಶುಗರ್ ಬೇಡ, ಸೊ 2 ಸ್ಪೂನ್ ಹಾಕುದು. ಮತ್ತೆ ಬೇಕಾದ್ರೆ ಸೊ ರಿಫ್ರೆಶಿಂಗ್ ಜ್ಯೂಸ್ ಆದ ಕಾರಣ ಹೆಚ್ಚು ಶುಗರ್ ಕೂಡ ಬೇಕಾಗಲ್ಲ. ಹೌದು, ಕರೆಕ್ಟ್. ಮತ್ತೆ ಸ್ವಲ್ಪ ಸಾಲ್ಟ್. ಓಕೆ. ಟೇಸ್ಟ್. ಓಕೆ. ಇಷ್ಟನ್ನು ಫಸ್ಟ್ ಬ್ಲೆಂಡ್ ಮಾಡಬೇಕು. ನೀರು ಕೊಡಿ. ಸ್ವಲ್ಪ ನೀರು ಹಾಕಬೇಕು. ಸಾಕಾಗುತ್ತಾ? ಹೌದು, ಇದು ನಾವು ಕಾನ್ಸಂಟ್ರೇಟ್ ತರ ಮಾಡ್ತೇವೆ ಫಸ್ಟ್. ಆಮೇಲೆ ಸ್ಟ್ರೈನ್ ಮಾಡಿ ನೀರಿಗೆ ಮಿಕ್ಸ್ ಮಾಡೋದು. ಸ್ಟ್ರೈನರ್ ಮತ್ತು ಬೌಲ್ ಕೊಡಿ. ಓಕೆ, ಸಾಕಾಗುತ್ತಲ್ಲ ಮ್ಯಾಮ್? ಹೌದು, ಸಾಕು. ಬೌಲಿಗೆ ಇದನ್ನೆಲ್ಲ ಸ್ಟ್ರೈನ್ ಮಾಡ್ತಾನೆ. ಓಕೆ.
ಇದನ್ನು ಡೈಲ್ಯೂಟ್ ಮಾಡಕ್ಕಿದ್ಯಾ ನೀರು ಹಾಕಿ? ನೀರು ಹಾಕಿ ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಡೈಲ್ಯೂಟ್ ಮಾಡ್ಕೊಂಡ್ರೆ ಆಯ್ತು. ಯಾ ನೀರು ಕೊಡ್ತೀರಾ? ಯಾ ಹಾಕಿ ನಾನೀಗ ಒಂದು 2 ಗ್ಲಾಸಿನಷ್ಟು ಇದು ಮಾಡ್ತಿದ್ದೇನೆ. ಓಕೆ. ಸಮ್ಮರ್ ಸೀಸನ್ ಏನಿಲ್ಲ ಬೆಸ್ಟ್ ಜ್ಯೂಸ್ ಅಲ್ವಾ ಮ್ಯಾಮ್? ಹೌದು, ಕರೆಕ್ಟ್. ಇದರಲ್ಲಿ ಜಿಂಜರ್ ಕೂಡ ಉಂಟು, ಪೆಪ್ಪರ್ ಕೂಡ ಉಂಟು, ಮತ್ತೆ ಪುದೀನ ಕೂಡ ಉಂಟು. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ನಾನು ಹಾಕುವುದು ಅಂತ ಹೇಳಿದ್ರೆ ಕಾಮಕಸ್ತೂರಿ ಬೀಜ, ಸಬ್ಜಾ ಅಂದ್ರೆ ಕಸಕಸೆ ಹೇಳ್ತೇವೆ, ಅದು ತುಂಬಾ ನಮ್ಗೆ ಬಾಡಿಗೆ ತಂಪು ಕೊಡುತ್ತೆ. ಸೊ ಇದನ್ನು ನಾನು ಆಕ್ಚುಲಿ ರಾತ್ರಿ ಹಾಕಿ ಬೆಳಗ್ಗೆ ಕುಡಿತಾರೆ, ಅದು ಹೀಗೆ ನಾರ್ಮಲ್ ಹೀಗೇನೆ ಕುಡಿತಾರೆ. ಈಗ ನಾವು ಜ್ಯೂಸ್ ಇದ್ರ ಲೆಮನ್ ಜೊತೆ ಕೂಡ ಕುಡಿಬಹುದು. ಸೊ ನಾನು ಇದೀಗ ಆಕ್ಚುಲಿ ರಾತ್ರಿ ಹಾಕಿದ್ದೇನೆ, ಬೆಳಗಾಗುವಾಗ ಇಷ್ಟು ದೊಡ್ಡದಾಗ್ತದೆ. ಆಕ್ಚುಲಿ ಅದು 10-15 ಮಿನಿಟ್ಸ್ ಅಲ್ಲೇ ಆಗ್ತದೆ, ಬಟ್ ಸ್ವಲ್ಪ ಜಾಸ್ತಿ ಇಟ್ರೆ ಅದರದ್ದು ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಸೊ ಜಾಸ್ತಿ ಇಟ್ಟಷ್ಟು ಬೆನಿಫಿಟ್ ಜಾಸ್ತಿ. ಹೌದು, ಅದು ಹೀಗಾಗ್ತದೆ, ದೊಡ್ಡದಾಗ್ತದೆ. ಸೊ ನಾನು ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಸೊ ಪುದೀನ ಹಾಕಿರೋದ್ರಿಂದ ಏನಾದರೂ ಹೆಲ್ತ್ ಬೆನಿಫಿಟ್ಸ್ ಇದರಿಂದ? ಪುದೀನ ನಮ್ಗೆ ಅದು ವೆಜಿಟೇಬಲ್ ಲೀವ್ಸ್ ಅಲ್ವಾ, ಅದು ನಮ್ಗೆ ಬಾಡಿಗೆ ತುಂಬಾ ಒಳ್ಳೇದು. ವೆಜಿಟೇಬಲ್ಸ್ ಅಂದ್ರೆ ತುಂಬಾ ಒಳ್ಳೇದು. ಇದರಲ್ಲಿ ನಾವು ವೆರೈಟೀಸ್ ಮಾಡಬಹುದು, ಅಂದ್ರೆ ಚಾಟ್ ಮಸಾಲ ಹಾಕ್ಬಹುದು, ಇದಕ್ಕೆ ಆಡ್ ಮಾಡಬಹುದು. ಪೆಪ್ಪರ್ ಕಾರ್ನ್ಸ್ ಇದ್ದು ಪೌಡರ್ ಸಿಗುತ್ತಲ್ಲ, ಅದು ಕೂಡ ಸ್ಪ್ರಿಂಕಲ್ ಮಾಡಬಹುದು. ಮತ್ತೆ ಸಬ್ಜಾ ಇದು ಹಾಕದೆ ಕೂಡ ಮಾಡಬಹುದು. ಎನಿ ಫಾರ್ಮ್ಯಾಟ್ ಬೇಕಾದಾಗೆ ವೇರಿಯೇಷನ್ಸ್ ತಗೋಬಹುದು ಅಲ್ವಾ? ಇಲ್ಲಿ ನಾನೀಗ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಹಾಕಿದ್ದೇನೆ. ಓಕೆ. ಸ್ವಲ್ಪ ಶುಗರ್ ಆ್ಯಡ್ ಮಾಡಿ. ಓಕೆ. ಎಸ್ ಮ್ಯಾಮ್, ಸೊ ಸರ್ವಿಂಗ್ಗೆ ಈಗ ಗ್ಲಾಸ್ ರೆಡಿ ಇದೆ. ರಿಫ್ರೆಶ್ಮೆಂಟ್ ಜ್ಯೂಸ್ ಟೇಸ್ಟಿಗೆ ರೆಡಿ ಆಗಿದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಜ್ಯೂಸ್ ರೆಡಿ ಆಗಿದೆ, ರಿಫ್ರೆಶಿಂಗ್ ಜ್ಯೂಸ್ ರೆಡಿ ಆಗಿದೆ. ಮಧ್ಯಾಹ್ನದ ಹೊತ್ತಲ್ಲಿ ತುಂಬಾ ಬಿಸಿಲಿರುತ್ತೆ. ಸೊ ಈ ಬಿಸಿಲು ಇರುವಾಗ ಮಧ್ಯಾಹ್ನದ ಹೊತ್ತಲ್ಲಿ ಇಂಥ ರಿಫ್ರೆಶಿಂಗ್ ಜ್ಯೂಸ್ ಸಿಕ್ಕಿದ್ರೆ ತುಂಬ ತಂಪಾಗಿರುತ್ತೆ ಅಲ್ವಾ? ಸೊ ಇದನ್ನು ಮಾಡೋದು ಹೇಗೆ ಅಂತ ರೆಸಿಪಿ ನೋಡ್ಕೊಂಡು ಬನ್ನಿ. ರಿಫ್ರೆಶಿಂಗ್ ಜ್ಯೂಸ್ ತಯಾರಿಸುವ ವಿಧಾನ: ಮೊದಲಿಗೆ 1 ಮುಷ್ಟಿಯಷ್ಟು ಪುದೀನ ಸೊಪ್ಪಿಗೆ ನಿಂಬೆ ರಸ, ಕರಿಮೆಣಸಿನ ಕಾಳು, ಶುಂಠಿ, ಸಕ್ಕರೆ, ರುಚಿಗೆ ಅನುಸಾರವಾಗಿ ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಸೋಸಿಕೊಂಡು ಬೇಕಾಗುವಷ್ಟು ತೆಳು ಮಾಡಿಕೊಳ್ಳಿ. ನಂತರ ನೆನೆಸಿದ ಕಾಮಕಸ್ತೂರಿ ಬೀಜವನ್ನು ಸೇರಿಸಿ ಕಲಸಿ. ಬೇಕಿದ್ದಲ್ಲಿ ಚಾಟ್ ಮಸಾಲ ಪುಡಿಯನ್ನು ಸೇರಿಸಿಕೊಳ್ಳಬಹುದು. ಇದೀಗ ತಯಾರ್ ರಿಫ್ರೆಶಿಂಗ್ ಜ್ಯೂಸ್. ಎಸ್ ಮ್ಯಾಮ್, ಈಗ ಸೆಸಮೆ ಚಿಕನ್ ರೆಡಿ ಇದೆ, ರಿಫ್ರೆಶಿಂಗ್ ಜ್ಯೂಸ್ ರೆಡಿ ಇದೆ. ಇನ್ನು ಕಾಯುವ ತಾಳ್ಮೆ ನಂಗಿಲ್ಲ. ಸೊ ಟೇಸ್ಟ್ ನೋಡೋಣ? ಎಸ್ ಮೇಡಮ್, ಸ್ಪೂನ್ ತಗೊಂಡು. ಸೆಸಮೆ ಚಿಕನ್ ಅಂತ ಹೇಳಿದ ಕೂಡಲೇ ಸೆಸಮೆ ಮೇನ್ ಇಂಗ್ರೀಡಿಯೆಂಟ್ ಆಗುತ್ತೆ. ಅದರಲ್ಲೂ ಚಿಕನ್ ಕೂಡ ಕ್ರಂಚಿ ಆಗಿದೆ ಅಲ್ವಾ? ಸೊ ಕ್ರಂಚಿ ಚಿಕನ್ ಜೊತೆಗೆ ಸೆಸಮೆ ಟೇಸ್ಟ್ ಒಂದು ಡಿಫ್ರೆಂಟ್ ಫ್ಲೇವರ್ ಕೊಡ್ತಾ ಇದೆ. ಹೇಗನ್ಸು ನಿಮಗೆ? ಚೆನ್ನಾಗಿದೆ ಅಲ್ವಾ? ಸೊ ನಾವು ಹೆಚ್ಚಾಗಿ ಹೇಳ್ತೀವಿ ನಾವು ಮಾಡಿದ ರೆಸಿಪಿನ ನಾವೇ ಹೋಗಲ್ಬಾರ್ದು ಅಂತ, ಬಟ್ ನಾನಂತೂ ಹೇಳ್ತೀನಿ ನೀವು ಮಾಡಿದ ರೆಸಿಪಿ ಸೂಪರ್ ಆಗಿದೆ. ಆ್ಯಂಡ್ ಜ್ಯೂಸ್, ರಿಫ್ರೆಶಿಂಗ್ ಜ್ಯೂಸ್ ನೋಡೋಣ. ಮಧ್ಯಾಹ್ನದ ಹೊತ್ತಲ್ಲಿ ಇಂಥ ರಿಫ್ರೆಶಿಂಗ್ ಜ್ಯೂಸ್ ಸಿಕ್ಕಿದ್ರೆ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಎಸ್ ಮೇಡಮ್, ಮಿಂಟ್ ಫ್ಲೇವರ್ ಇದೆ ಆ್ಯಂಡ್ ಅದ್ರ ಜೊತೆಗೆ ಮಿಂಟ್ ಜೊತೆ ನೀವು ಎಲ್ಲ ಮಿಕ್ಸ್ ಮಾಡಿದ್ರೆ, ಜಿಂಜರ್ ಎಲ್ಲ ಮಿಕ್ಸ್ ಮಾಡಿದ್ರೆ, ಸೊ ಈ ಸೀಸನ್ಗೆ ಹೇಳಿ ಮಾಡಿಸಿದ ಹಾಗಿದೆ ರಿಫ್ರೆಶಿಂಗ್ ಡ್ರಿಂಕ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕಾರ್ಯಕ್ರಮಕ್ಕೆ ಬಂದು ಹೇಗನ್ನಿಸ್ತು ನಿಮಗೆ? ತುಂಬಾ ಖುಷಿ ಆಯ್ತು. ಓಕೆ. 2 ಡಿಶಸ್ ನಾನಿಲ್ಲಿ ಮಾಡಿದೆ ಅಲ್ವಾ? ಓಕೆ. ತುಂಬಾ ಖುಷಿ ಆಯ್ತು. ಮನೆಯಲ್ಲಿ ಮಾಡೋದಕ್ಕೂ ಇಲ್ಲಿ ಮಾಡೋದಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ? ಹೌದು, ಮನೆಯಲ್ಲಿ ನಾವೆಲ್ಲ ಥಿಂಗ್ಸ್ ಅನ್ನೆಲ್ಲ ರೆಡಿ ಮಾಡಿ ಮಾಡ್ತೇವೆ. ಮನೆಯಲ್ಲಿ ಅಲ್ಲಿ ಇಲ್ಲೆಲ್ಲ ಎಲ್ಲ ಕಡೆ ಒಂದು ಒಟ್ಟಾಶಿ ಮಾಡ್ಕೊಂಡು ಮಾಡ್ತೀವಿ. ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತೀವಿ. ಸಿಸ್ಟಮ್ಯಾಟಿಕ್ ಆಗಿ ಆಕ್ಚುಲಿ ಅಡುಗೆನ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ಹೋದ್ರೆ ಮಾಡೋದಕ್ಕೊಂದು ಎಂಜಾಯ್ಮೆಂಟ್ ಅಲ್ವಾ? ಸೊ ಇಲ್ಲಿ ತನಕ ಬಂದು ನಮಗೋಸ್ಕರ 2 ರೆಸಿಪಿ ಮಾಡಿಕೊಟ್ಟಿದ್ದೀರಾ, ವೀಕ್ಷಕರಿಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಟ್ಟಿದ್ದೀರಾ. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಪುಟ್ಟ ಉಡುಗೊರೆ. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕಾರ್ಯಕ್ರಮಕ್ಕೆ ಬಂದು 2 ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ನಮಸ್ಕಾರ. ಥ್ಯಾಂಕ್ ಯು.
ರಿಫ್ರೆಶಿಂಗ್ ಜ್ಯೂಸ್ ಅಂತೂ ತುಂಬಾ ರಿಫ್ರೆಶಿಂಗ್ ಆಗಿದೆ. ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ, ಅದರಲ್ಲೂ ಸಮ್ಮರ್ ಸೀಸನಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಸೆಸಮೆ ಚಿಕನ್ ಬ್ಯೂಟಿಫುಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಆ್ಯಂಡ್ ದಿನ ನೋಡ್ತಾ ಇರಿ ನಮ್ಮ ಟಿವಿ ಹೊಸ ರೆಸಿಪಿಗಾಗಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.